ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಪ್ರಾನ್ ಚಿಲ್ಲಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಕಾರ್ನ್ ಫ್ಲೋರ್, ಅಕ್ಕಿ ಹುಡಿ, ಬ್ಯಾಡಗಿ ಮೆಣಸು ಪೇಸ್ಟ್, ಈರುಳ್ಳಿ ದೊಡ್ಡದೊಂದು, ಕ್ಯಾಪ್ಸಿಕಮ್ ಅರ್ಧ, ಟೊಮೆಟೊ 1, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಶುಂಠಿ ಉದ್ದಗೆ ಹೆಚ್ಚಿದ್ದು, ಬೆಳ್ಳುಳ್ಳಿ ಉದ್ದಗೆ ಕಟ್ ಮಾಡಿದ್ದು, ಕಾಯಿಮೆಣಸು ಉದ್ದಗೆ ಹೆಚ್ಚಿದ್ದು, ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಸೊಪ್ಪು. ಈಗ ಪ್ರಾನನ್ನು ಹೇಗೆ ಕ್ಲೀನ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಅದರ ತಲೆ ಮತ್ತು ಸಿಪ್ಪೆಯನ್ನು ತೆಗೆಯಬೇಕು. ಇಲ್ಲಿ ನಾನು ವೈಟ್ ದೊಡ್ಡ ಪ್ರಾನನ್ನು ತಗೊಂಡಿದ್ದೇನೆ. ಇದರ ನಾರನ್ನು ಕೂಡ ತೆಗೆಯಬೇಕು. ಪ್ರಾನ್ನ ಹೊಟ್ಟೆಯೊಳಗೆ ನಾರಿರುತ್ತೆ, ಅದನ್ನು ತೆಗೆಯಬೇಕು. ಅದನ್ನು ಎಳೆದ್ರೆ ಅದು ಬರುತ್ತೆ. ಈಗ ಅದನ್ನು ಎಳೆದಿದ್ದೇನೆ, ಅದು ಬಂದಿದೆ. ಈಗ ಅದರ ಹೊರಗೆ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು. ಪ್ರಾನನ್ನು ಕ್ಲೀನ್ ಮಾಡಿದ ನಂತರ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ಪ್ರಾನನ್ನು ಕ್ಲೀನ್ ಮಾಡಿಯಾಗಿದೆ. ಅದಕ್ಕೆ ಕಾರ್ನ್ ಫ್ಲೋರನ್ನು ಹಾಕ್ತಾ ಇದ್ದೇನೆ. 2 ಚಮಚದಷ್ಟು ಕಾರ್ನ್ ಫ್ಲೋರು, 1 ಚಮಚದಷ್ಟು ಅಕ್ಕಿ ಹುಡಿ, ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೇನೆ 1 ಚಮಚ, ಸೋಯಾ ಸಾಸು 1 ಚಮಚ, 1 ಚಮಚದಷ್ಟು ಇದು ಬ್ಯಾಡಗಿ ಮೆಣಸಿನ ಪೇಸ್ಟು, ಉಪ್ಪು ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೀವಿಲ್ಲಿ ಮೊಟ್ಟೆಯನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಮೊಟ್ಟೆಯನ್ನು ಯೂಸ್ ಮಾಡ್ತಾ ಇಲ್ಲ, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು. ಮೊಟ್ಟೆ ಹಾಕುವುದರಿಂದ ಫ್ರೈ ಮಾಡುವಾಗ ಮಸಾಲೆ ಬಿಟ್ಕೊಳ್ಳೋದಿಲ್ಲ, ಅದಕ್ಕಾಗಿ ಮೊಟ್ಟೆಯನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಇದು ಮಿಕ್ಸ್ ಮಾಡಿ ಆಗಿದೆ. ಅರ್ಧ ಗಂಟೆ ಮ್ಯಾರಿನೇಟ್ಗೆ ಬಿಡೋಣ. ಈಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರವೇ ಪ್ರಾನನ್ನು ಫ್ರೈ ಮಾಡಲು ಹಾಕಬೇಕು, ಇಲ್ಲದಿದ್ದರೆ ಮಸಾಲೆ ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರವೇ ಪ್ರಾನನ್ನು ಫ್ರೈ ಮಾಡಲು ಹಾಕಬೇಕು. ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮಗೆ ಮಸಾಲೆ ಚೆನ್ನಾಗಿ ಪ್ರಾನಲ್ಲಿ ಇಟ್ಕೊಳ್ಬೇಕಂತಿದ್ರೆ ಮೊಟ್ಟೆ ಹಾಕ್ಕೊಳ್ಳಿ, ಇದರಿಂದ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ. ಪ್ರಾನ್ ಒಂದು ಸೈಡ್ ಫ್ರೈ ಆಗಿದೆ, ಅದನ್ನು ಇನ್ನೊಂದು ಸೈಡಿಗೆ ತಿರುಗಿಸಿ ಹಾಕೋಣ. ಮೊಟ್ಟೆ ಹಾಕದೆ ಪ್ರಾನನ್ನು ಹೀಗೇ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ, ತಿನ್ನುವಾಗ ಒಳ್ಳೆ ಟೇಸ್ಟ್ ಸಿಗುತ್ತೆ. ಅದಕ್ಕಾಗಿ ನಾನು ಮೊಟ್ಟೆ ಹಾಕ್ಕೊಳ್ಳಿಲ್ಲ. ನಿಮಗೆ ಬೇಕಿದ್ದರೆ ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಈಗ ಪ್ರಾನ್ ಫ್ರೈ ಆಗಿದೆ, ಅದನ್ನು ಪ್ಲೇಟಿಗೆ ಹಾಕೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಶುಂಠಿ ಹಾಕ್ತಾ ಇದ್ದೇನೆ. ಈಗ ಬೆಳ್ಳುಳ್ಳಿ ಹಾಕೋಣ, ಕಾಯಿ ಮೆಣಸು, ಇದನ್ನೆಲ್ಲ ಉದ್ದಕ್ಕೆ ಹೆಚ್ಕೊಳ್ಬೇಕು. ಇದನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಇದನ್ನೆಲ್ಲ ಉದ್ದ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ, ಅದಕ್ಕಾಗಿ ಉದ್ದನೇ ಕಟ್ ಮಾಡಿ ನಾನಿಲ್ಲಿ ಹಾಕಿದ್ದೇನೆ. ಇದೆಲ್ಲ ಸ್ವಲ್ಪ ಬಾಡಿದ ನಂತರ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ದೊಡ್ಡನೇ ಇದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಸಣ್ಣ ಈರುಳ್ಳಿ ಆದರೆ 2 ಹಾಕ್ಕೊಳ್ಳಿ. ಈರುಳ್ಳಿ ಬಾಡುವವರೆಗೂ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಬಾಡಿದ ನಂತರ ಅದಕ್ಕೆ ಟೊಮೆಟೊ ಹಾಕೋಣ. 1 ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಬೇಡ. ಟೊಮೆಟೊ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಬಾಡಿದೆ. ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಅರ್ಧ ಕ್ಯಾಪ್ಸಿಕಮನ್ನು ಉದ್ದಗೆ ಹೆಚ್ಚಿಕೊಂಡು ಹಾಕಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಪ್ರಾನನ್ನು ಹಾಕ್ತಾ ಇದ್ದೇನೆ. ಈಗ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೇನೆ. ಇದು ಗ್ರೀನ್ ಚಿಲ್ಲಿ ಸಾಸು 1.5 ಚಮಚದಷ್ಟು ಹಾಕ್ತಾ ಇದ್ದೇನೆ. ಈಗ ಸೋಯಾ ಸಾಸು 1 ಚಮಚ. ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಸಾಸನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು, ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಸಾಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗಿದೆ. ಈಗ ಅದಕ್ಕೆ ಚಿಲ್ಲಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. 1 ಚಮಚದಷ್ಟು ಚಿಲ್ಲಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಇದು ಬ್ಯಾಡಗಿ ಮೆಣಸಿನ ಪೇಸ್ಟ್. ಇದನ್ನು ಹೇಗೆ ಮಾಡೋದಂತ ನೋಡಬೇಕಿದ್ರೆ ನನ್ನ ಗೋಬಿ ಮಂಚೂರಿ ವಿಡಿಯೋವನ್ನು ನೋಡಿ, ಅದರಲ್ಲಿ ಹೇಗೆ ಮಾಡೋದಂತ ತೋರಿಸಿಕೊಟ್ಟಿದ್ದೇನೆ ನಾನು. ನಿಮಗೆ ಚಿಲ್ಲಿ ಪೇಸ್ಟ್ ಮಾಡೋದು ಕಷ್ಟವಾದರೆ ನೀವು ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ಕೊಳ್ಬೋದು. ಚಿಲ್ಲಿ ಪೇಸ್ಟ್ ಯೂಸ್ ಮಾಡೋದರಿಂದ ಒಳ್ಳೆ ಕಲರ್ ಬರುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಆಗಲೇ ಸ್ವಲ್ಪ ನಾವು ಉಪ್ಪು ಯೂಸ್ ಮಾಡಿದ್ದೇವೆ, ಈಗ ಸ್ವಲ್ಪ ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು.
ನಾವು ಎಷ್ಟು ಹೊತ್ತು ಫ್ರೈ ಮಾಡ್ಕೊಳ್ತೇವೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕಾಗಿ ಎಷ್ಟು ಹೊತ್ತಾಯಿತೋ ಅಷ್ಟು ಹೊತ್ತು ನೀವು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಟಾಸ್ ಮಾಡೋಕ್ಕೆ ಬರೋದಾದರೆ ಟಾಸ್ ಮಾಡ್ಕೊಳ್ಳಿ. ಉಪ್ಪು ಹಾಕುವಾಗ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸಾಸಿನಲ್ಲಿ ಉಪ್ಪಿರುತ್ತೆ, ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಇದಕ್ಕಿನ್ನು ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಂಡು ಅದನ್ನು ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪ್ರಿಂಗ್ ಆನಿಯನನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸ್ಪ್ರಿಂಗ್ ಆನಿಯನ್ ಇಲ್ಲದಕ್ಕಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಚಿಲ್ಲಿ ಫ್ರಾನ್ ರೆಡಿಯಾಗಿದೆ. ಅದನ್ನು ಪ್ಲೇಟಿಗೆ ಹಾಕೋಣ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.